ರಾಹುಲ್ ಗಾಂಧಿ ಖುಷಿಯಾಗಿ ಇವರಿಗೆ ಏನಾದ್ರು ಒಳ್ಳೆ ಒಂದು ಸೀಟನ್ನು ಕೊಡಬಹುದು ಅನ್ನೋ ಪ್ರಯತ್ನದಲ್ಲಿ ಅವರಿದ್ದಾರೆ. ಕರಾವಳಿ ಕೋಮುವಾದ ಬಗ್ಗೆ ಖರ್ಗೆ ಪ್ರಶ್ನೆಗೆ ಕುಂಪಲ ಭರತ್ ಶೆಟ್ಟಿ ತಿರುಗೇಟು. ನಾಯಿ ಹೇಳಿಕೆ ನೀಡಿದ ಶಾಸಕ ಅಶೋಕ್ ರೈ ವಿರುದ್ಧ ದೂರು. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕರಾವಳಿ ಕೋಮುವಾದದ ಹೇಳಿಕೆಗೆ ಮಂಗಳೂರಿನಲ್ಲಿ ಭರ್ಜರಿ ತಿರುಗೇಟು ನೀಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಮತ್ತು ಶಾಸಕ ಭರತ್ ಶೆಟ್ಟಿ, ಸ್ವಕ್ಷೇತ್ರ ಕಲಬುರಗಿಯಲ್ಲಿ ಕುಡಿಯುವ ನೀರು ಕೊಡಲಾಗದವರು ಶೈಕ್ಷಣಿಕ ಕಾಶಿಯಾದ ಕರಾವಳಿಗೆ ಐಟಿ ಪಾಠ ಮಾಡುವುದು ಬೇಡ ಎಂದು ಕಿಡಿಕಾರಿದ್ದಾರೆ. ಅಲ್ಲದೆ ಪರಿಶಿಷ್ಟ ಜಾತಿಗೆ ಸೇರಿದ ಛಲವಾದಿ ನಾರಾಯಣಸ್ವಾಮಿ ಅವರನ್ನು ನಾಯಿಗೆ ಹೋಲಿಸಿ ಅವಹೇಳನ ಮಾಡಿದ ಪುತ್ತೂರು ಶಾಸಕ ಅಶೋಕ್ ರೈ ವಿರುದ್ಧ ಅಧಿಕೃತವಾಗಿ ದೂರು ದಾಖಲಿಸಿ ಸತೀಶ್ ಕುಂಪಲ ಹೇಳಿದ್ದಾರೆ. ಕೋಮುವಾದದ ಕಾರಣ ಕರಾವಳಿಯಲ್ಲಿ ಐಟಿ ಬಿಟಿ ಕಂಪನಿ ಬಂಡವಾಳ ಹಾಕಲು ಹೆದರುತ್ತಿದ್ದಾರೆ ಎಂಬ ಐಟಿ ಬಿಟಿ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಹಾಗೂ ಮಂಗಳೂರು ಉತ್ತರ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಭರ್ಜರಿ ತಿರುಗೇಟು ನೀಡಿದ್ದಾರೆ. ಕೋಮುವಾದಿಗಳು ಯಾರು ಅನ್ನೋದನ್ನು ಅವರು ಡಿಫೈನ್ ಮಾಡಿದ್ರೆ ನಮ್ಗೆ ಒಳ್ಳೆದಾಗ್ತಿತ್ತು. ಅವರು ಯಾರ ಬಗ್ಗೆ ಮಾತಾಡ್ತಾರೆ? ಅವರು ವೋಟ್ ಬ್ಯಾಂಕ್, ಒಂದು ದೊಡ್ಡ ವೋಟ್ ಬ್ಯಾಂಕ್ ಇದ್ದಾರೆ, ಕೋಮುವಾದಿಗಳಲ್ಲಿ ಜಾಸ್ತಿ ಇರುವಂತ ವೋಟ್ ಬ್ಯಾಂಕ್ ಇದೆ, ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರಾ ಅಥವಾ ಬೇರೆಯವ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಪ್ರಶ್ನೆ. ಖರ್ಗೆ ಜಿಲ್ಲೆಯ ಜನತೆಗೆ ನೋವಾಗುವ ಹಾಗೆ ಅವಿವೇಕತನದಿಂದ ಮಾತಾಡಿರುವುದು ದುರಾದೃಷ್ಟಕರ. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯ ಸುಪುತ್ರನಾಗಿ ಮುಖ್ಯಮಂತ್ರಿಯನ್ನು ಕಂಟ್ರೋಲ್ ಮಾಡಿ ಎಲ್ಲ ಖಾತೆಯನ್ನು ತಾವೇ ನಿಭಾಯಿಸುವ ತಮ್ಮಿಂದ ದಕ್ಷಿಣ ಜಿಲ್ಲೆಗೆ ಕೊಡುಗೆ ಏನು? ಎಷ್ಟು ಐಟಿ ಕಂಪನಿಗಳನ್ನು ತಂದಿದ್ದೀರಿ? ಅಂಕಿ ಅಂಶಗಳನ್ನು ಕೊಡಿ ಎಂದು ಪ್ರಶ್ನಿಸಿದರು. ನೀವು 2.5 ವರ್ಷಗಳ ಕಾಲದಿಂದ ರಾಜ್ಯದ ಐಟಿ ಬಿಟಿ ಮಂತ್ರಿಯಾಗಿದ್ದೀರಿ. ಬೇರೆ ಬೇರೆ ವಿಷಯಕ್ಕೆ ನಮ್ಮ ಜಿಲ್ಲೆಯ ಬಗ್ಗೆ ಬೇರೆ ಬೇರೆ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದೀರಿ. ಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವು ನಮ್ಮ ಸಂಘಟನೆಯ ಬಗ್ಗೆ ಮಾತಾಡೋದಕ್ಕಿಂತ ನೀವು ಮಂತ್ರಿಗಳಾಗಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಏನು? ನಮ್ಮ ಜಿಲ್ಲೆಗೆ ಎಷ್ಟು ಐಟಿ ಬಿಟಿಗಳನ್ನ ನೀವು ಕೊಟ್ಟಿದ್ದೀರಿ? ಅದು ಪ್ರಾರಂಭ ಆಗಿದೆ. ಎಷ್ಟು ಜನರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವ ನಿಟ್ಟಿನಲ್ಲಿ ನಿಮ್ಮ ವ್ಯವಸ್ಥೆ ಆಗಿದೆ? ನಿಮ್ಮ ಒಂದು ರೀತಿಯ ಜಿಹಾದಿ ಮನಸ್ಸು ಕಾಂಗ್ರೆಸ್ ಬಂದ ಮೇಲೆ ಜಿಲ್ಲೆಯಲ್ಲಿ ಗಲಭೆ, ಅಶಾಂತಿ ಆಗಿದೆ ಹೊರತು ಅಭಿವೃದ್ಧಿ ಆಗಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯವರು ಶೈಕ್ಷಣಿಕವಾಗಿ ಮುಂದುವರಿದ ಮಾದರಿ ಜನರಾಗಿದ್ದಾರೆ. ಈ ರೀತಿ ತಾತ್ಸಾರ ಮಾಡುವುದು ಬಿಡಿ. ಇಲ್ಲಿ ಹುಟ್ಟಿರುವ ಬ್ಯಾಂಕ್ಗಳು ಇಡೀ ದೇಶದಲ್ಲಿದೆ. ನಮ್ಮ ಜಿಲ್ಲೆಯಲ್ಲಿ 8 ಮೆಡಿಕಲ್ ಕಾಲೇಜುಗಳಿದೆ. ಕಲಬುರಗಿಯಲ್ಲಿ ಎಷ್ಟು ಮೆಡಿಕಲ್ ಕಾಲೇಜು ಇದೆ? ಮಂಗಳೂರು ಅಂದರೆ ಇಡೀ ದೇಶದ ಜನರು ಕಲಿಯಲು ಬರುತ್ತಾರೆ. ಇದೇ ರೀತಿ ಕಲಬುರಗಿಗೆ ಬರುತ್ತಾರಾ? ಇಲ್ಲಿ ಉದ್ಯಮ ಸೃಷ್ಟಿಯಾಗಿದ್ದು ನಿಮ್ಮ ಕೊಡುಗೆ ಅಲ್ಲ. ಅನೇಕ ಮಂದಿ ಜನಪ್ರತಿನಿಧಿಗಳು ತಮ್ಮದೇ ಆದ ಕೊಡುಗೆ ಕೊಟ್ಟಿದ್ದಾರೆ. ನಿಮ್ಮ ಕಲಬುರಗಿಯಲ್ಲಿ ನಿಮ್ಮದೇ ಕುಟುಂಬದವರು ಇಷ್ಟು ವರ್ಷ ಆಡಳಿತ ಮಾಡಿದರೂ ಯಾಕೆ ಅಭಿವೃದ್ಧಿಯಾಗಿಲ್ಲ? ಕಲಬುರಗಿಗೆ ನಿಮ್ಮ ಕುಟುಂಬದ ಕೊಡುಗೆ ಏನು ಎಂದು ಪ್ರಶ್ನಿಸಿದರು. ಗೋವಿಂದರಾವ್ ಸಮಿತಿಯ ಸಮೀಕ್ಷೆಯ ಪ್ರಕಾರ ಹಿಂದುಳಿದ ಜಿಲ್ಲೆಯ ಪಟ್ಟಿಯಲ್ಲಿ ಕಲಬುರಗಿ ಇದೆ. ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡದವರು ನಮ್ಮ ಸುದ್ದಿಗೆ ಬರಬೇಡಿ. ನಿಮ್ಮ ಊರಲ್ಲಿ ಕುಡಿಯಲು ನೀರು ಸಹ ಇಲ್ಲ. ಬೆಂಗಳೂರು ಬಿಟ್ಟರೆ ಅತಿ ಹೆಚ್ಚು ತೆರಿಗೆ ಕಟ್ಟುವವರು ಮಂಗಳೂರಿಗರು ಎಂದರು. ಛಲವಾದಿ ನಾರಾಯಣಸ್ವಾಮಿ ನಾಯ್ತರ ಪಾಪ ಬೊಗಳಿದೆ, ಅದಕ್ಕೆ ನಾವೇನು ಕಲ್ಲು ಎಸೆಯಲು ಹೋಗೋದಿಲ್ಲ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿಕೆಗೆ ತಿರುಗೇಟು ನೀಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿ ಮಾತನಾಡುವ ಸಂಸ್ಕೃತಿ ಇಲ್ಲ. ಅಭಿವೃದ್ಧಿಯ ಬಗ್ಗೆ ಎಷ್ಟು ಬೇಕಾದರೂ ಚರ್ಚೆ ಮಾಡಲಿ. ಪುತ್ತೂರಿನ ಸದಾನಂದ ಗೌಡರು ಮುಖ್ಯಮಂತ್ರಿಯಾಗಿದ್ದರು. ಅದೇ ರೀತಿ ವಿನಯ್ ಕುಮಾರ್ ಸೊರಕೆ, ಸಂಜೀವ ಮಠಂದೂರು ಕೂಡ ಇದೇ ಪುತ್ತೂರಿನವರು. ಪುತ್ತೂರಿನ ಅಭಿವೃದ್ಧಿಗೆ ಕೆಲಸವನ್ನೇ ಮಾಡದ ಅಶೋಕ್ ರೈ ಅವರ ಅಸಂಬದ್ಧ ಹೇಳಿಕೆಯಿಂದ ಜನರ ಮನಸ್ಸಿಗೆ ನೋವಾಗಿದೆ. ಪರಿಶಿಷ್ಟ ಜಾತಿಗೆ ಸೇರಿದ ಛಲವಾದಿ ನಾರಾಯಣಸ್ವಾಮಿ ಅವರನ್ನು ಅವಹೇಳನ ಮಾಡಿದ ಅಶೋಕ್ ರೈ ವಿರುದ್ಧ ಪಕ್ಷದ ವತಿಯಿಂದ ದೂರು ನೀಡಲಾಗಿದೆ ಎಂದರು. ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಸುಸಂಸ್ಕೃತ ಜಿಲ್ಲೆ. ಇಲ್ಲಿ ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳುವಂತ ಒಂದು ಜಿಲ್ಲೆ. ಇವತ್ತು ಅಶೋಕ್ ರೈ ಅವರ ಬಗ್ಗೆ ನಾಯಿ ಅಂತ ಹೇಳಿದ್ದಾರೆ. ಇನ್ಯಾರೋ ಜನಪ್ರತಿನಿಧಿ ಅಶೋಕ್ ರೈ ಬಗ್ಗೆ ನಾಯಿ ಅಂತ ಹೇಳುದು, ಇದೆಲ್ಲ ಈ ಜಿಲ್ಲೆಯಲ್ಲಿ ಆಗಬಾರದು. ಮಂಗಳೂರು ಉತ್ತರ ಶಾಸಕ ಭರತ್ ಶೆಟ್ಟಿ ಮಾತನಾಡಿ, ಆರ್ಎಸ್ಎಸ್ಗೆ ಬೈದು ರಾಹುಲ್ಗೆ ಬಕೆಟ್ ಹಿಡಿದರೆ ದೊಡ್ಡ ಸೀಟು ಸಿಗುತ್ತದೆ ಎಂಬ ಭ್ರಮೆಯಲ್ಲಿ ಪ್ರಿಯಾಂಕ್ ಇದ್ದಾರೆ.
ದೇಶದ ಸೇಫೆಸ್ಟ್ ಸಿಟಿಯಲ್ಲಿ ಮಂಗಳೂರು ನಂಬರ್ 1, ವಿಶ್ವದಲ್ಲಿ 15ನೇ ಸುರಕ್ಷಿತ ನಗರ. ಜಿಲ್ಲೆಗೆ ಒಂದು IT ಕಂಪನಿ ಬೇಕು ಅಂತ ನಿಮ್ಮಲ್ಲಿ ಕೇಳಿದ್ರೆ ಟೆಂಡರ್ ಡಾಕ್ಯುಮೆಂಟ್ ಮಾಡಲು ನಿಮ್ಮಿಂದ ಆಗಿಲ್ಲ ಎಂದು ಆರೋಪಿಸಿದರು. ನಿಮ್ಮದು ಪರ್ಸೆಂಟೇಜ್ ಸರ್ಕಾರವಾಗಿದ್ದು ಯಾವುದೇ ಫಂಡ್ ರಿಲೀಸ್ ಆಗ್ತಾ ಇಲ್ಲ. ಇದರ ಹಿಂದೆ ದೊಡ್ಡ ಮಾಫಿಯಾ ಇದೆ. ಅಭಿವೃದ್ಧಿಗೆ ಯಾವುದೇ ಕೊಡುಗೆ ನೀಡದೆ ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಗೆ ಖಂಡಿತ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ಪ್ರೇಮಾನಂದ ಶೆಟ್ಟಿ, ಯತೀಶ್ ಉರ್ವ, ದಿನೇಶ್ ಅಮ್ಮೂರು, ಸಂಜಯ್ ಪ್ರಭು ಮತ್ತಿತರರಿದ್ದರು.